ಎಲ್ಲೂರಿನ ಮಹಾಲಿಂಗೇಶ್ವರ ಸನ್ನಿಧಿ ಮಹಾಕಾರಣಿಕವಾಗಿರತಕ್ಕಂತಹ ಕ್ಷೇತ್ರ. ಶ್ರೀಮದ್ ವಾದಿರಾಜ ಸಾರ್ವಭೌಮರು ಕೂಡ ತೀರ್ಥ ಪ್ರಬಂಧ ಅನ್ನುವ ಗ್ರಂಥದಲ್ಲಿ ಈ ಕ್ಷೇತ್ರದ ಆ ಮಹಾಲಿಂಗೇಶ್ವರನ ಮಹಾನಂದಿಯ ಸ್ತುತಿಯನ್ನು 4-5 ಶ್ಲೋಕಗಳಿಂದ ಮಾಡಿದ್ದಾರೆ. ಅಂತಹ ಪವಿತ್ರವಾಗಿರತಕ್ಕಂಥ ಸನ್ನಿಧಾನದಲ್ಲಿ ಮಹಾರುದ್ರದೇವರು ಇದ್ದಾರೆ ಅಂತಂದರೆ ಗಂಗೆಯೂ ಇರಬೇಕು, ಭಾಗೀರಥಿಯೂ ಇರಬೇಕು, ಮುಖ್ಯ ಪ್ರಾಣದೇವರು ಇರಲೇಬೇಕು. ಅಂತಹ ಸಮಸ್ತ ಕ್ಷೇತ್ರಗಳಿಂದ ತುಂಬಿರತಕ್ಕಂತಹ ಎಲ್ಲೂರಿನ ಈ ದೇವಾಲಯ ಇವತ್ತು ಕಾಲಕಾಲಕ್ಕೆ ಆಗಬೇಕಾಗಿರುವ ಎಲ್ಲ ಪ್ರಕ್ರಿಯೆಗಳಿಂದ ಜೀರ್ಣೋದ್ಧಾರಗೊಳ್ತಾ ಇದೆ. ಆ ರೀತಿ ಇವತ್ತು ಆ ಭಾಗೀರಥಿಯ ಗಂಗೆಯ ಸನ್ನಿಧಾನ ಪುನಃ ಪ್ರತಿಷ್ಠಿತವಾಗಿದೆ. ಪ್ರಾಣದೇವರ ಸ್ಥಾನ ಪುನಃ ನವೀಕೃತವಾಗಿದೆ. ಎಲ್ಲ ದೇವರು ಕೂಡ ಈ ಕ್ಷೇತ್ರದಲ್ಲಿ ಎಲ್ಲ ಭಕ್ತರ ಆ ಭಕ್ತಿಯನ್ನು ಸ್ವೀಕರಿಸ್ತಾ ವಿಶೇಷವಾಗಿ ಸನ್ನಿಹಿತರಾಗಿದ್ದು ಬರುವ ಭಕ್ತರ ಎಲ್ಲ ಬಗೆಯ ದುಃಖಗಳನ್ನು ದೂರ ಮಾಡಿಕೊಂಡು ಸುಖ ಸಂತೋಷ ಸಮೃದ್ಧಿಯನ್ನು ದೇವರು ದಯಪಾಲಿಸಲಿಂದ ನಾವು ಕೂಡ ಕ್ಷೇತ್ರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.
ಒಂದು ಯೋಗದ ಮಾಡಿ ಒಂದು ಚಿಕ್ಕೊಂಡು ಕೂಡ ನಿಮಿಷ ರೆಕಾರ್ಡ್ ಚಿಕ್ಕೊಂಡು ಬದುಕಿನಲ್ಲಿ ನಿತ್ಯ ಸುಖ ಸಂತೋಷಗಳೇ ಬೇಕು. ಕಷ್ಟ ನಷ್ಟ ದುಃಖ ಯಾವತ್ತೂ ಬರಬಾರದು, ಎಲ್ಲಷ್ಟೂ ಬರಬಾರದು. ಇದು ನಮ್ಮ ನಿಮ್ಮೆಲ್ಲರ ಬಯಕೆ. ಹಗಲಿರುಳು ದುಡಿತಾ ಇದ್ದೇವೆ, ಹುಟ್ಟಿನಿಂದ ಸಾವಿನ ತನಕ ನಡೆದೇ ಇದೆ. ಯಾಕೆ ಇಷ್ಟು ದುಡಿತಾ ಇದ್ದೀನಿ ಅಂತ ಕೇಳಿದರೆ ಯಾವಲ್ಲೇ ಆದರೂ ಸಿಗಬಹುದಾದಂಥ ಒಂದೇ ಉತ್ತರ, ದುಃಖ ಎಲ್ಲ ದೂರ ಮಾಡ್ಕೋಬೇಕು, ಇಲ್ಲ ಸುಖ ಸಂಪಾದನೆ ಮಾಡ್ಕೋಬೇಕು. ನಮ್ಮೆಲ್ಲ ಪ್ರಯತ್ನಗಳು ಸಾರ್ಥಕ ಆಗ್ತವೆ ಯಾವಾಗ ನಮ್ಮ ಪ್ರಯತ್ನಕ್ಕೆ ಜೊತೆಯಲ್ಲಿ ಭಗವಂತ ಅನುಗ್ರಹವು ಇತ್ತು ಅಂತಂದರೆ. ಭಗವದ್ಗೀತೆಯ ಭಕ್ತವಾಕ್ಯ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಯುವಾನೀತಿ ಮಮ. ಯೋಗೇಶ್ವರನಾದ ಕೃಷ್ಣ ಎಲ್ಲಿದ್ದಾನೋ, ಧನುರ್ಧಾರಿಯಾದ ಪಾತ್ರ ಎಲ್ಲಿದ್ದಾನೋ ಅಲ್ಲಿ ಜಯ, ಸಂಪತ್ತು, ಕೀರ್ತಿ, ಯಶಸ್ಸು ಎಲ್ಲ. ಯೋಗೇಶ್ವರನಾದ ಕೃಷ್ಣ ಅಂತಂದರೆ ಅನುಗ್ರಹೋನ್ಮುಖನಾಗಿರುವ ಭಗವಂತ. ಭಗವಂತ ಅನುಗ್ರಹೋನ್ಮುಖನಾಗಬೇಕು ಅಂತಿದ್ರೆ ಪಾರ್ಥ ಧನುರ್ಧಾರಿ ಆಗಬೇಕು. ನಯೋತ್ಸೈಲಿ ಗೋವಿಂದ ಮುಕ್ವಾ ತೋಷ್ಣಿ ಬಭೂವ. ಧನುಸ್ಸನ್ನು ಕೈಯಲ್ಲಿ ಹಿಡಿದಂತಹ ಅರ್ಜುನನಿಗೆ ಜಯ ಇಲ್ಲ. ಕೃಷ್ಣ ನಾರಾಯಣ, ಅರ್ಜುನ ನರ. ನರನಾರಾಯಣ ಇರುವರು ಇಲ್ಲಿ ಸೇರ್ತಾ ಇದ್ದಾರೆ. ತತ್ರ ಶ್ರೀ ವಿಜಯ ಭೂತಿ ಧ್ರುವಾನೀತಿ ಮತ್ತೆ ನಮ್ಮ ಎಲ್ಲರೂ ಕೂಡ ಸಿಗುತ್ತೆ. ನಮ್ಮ ಎಲ್ಲ ಮಾನವರ ಪ್ರಯತ್ನಕ್ಕೆ
ಭಗವಂತ ಅನುಗ್ರಹ ಜೊತೆ ಇದು ಬೇಕು. ಹಕ್ಕಿ ಹಾರಬೇಕಿದ್ರೆ ಎರಡು ಬೇಕು ಬೇಕು. ಲೆಕ್ಕಾಚಾರಕ್ಕೆ ಒಂದು ಅನ್ನುವಂಥದ್ದು ಎರಡರ ಅರ್ಥ. ಎರಡು ರೆಕ್ಕೆಗಳು ಎಷ್ಟು ಎತ್ತರದಲ್ಲಿ ಹಾರಬಹುದೋ ಒಂದು ರೆಕ್ಕೆಯಿಂದ ಅದರ ಅರ್ಧದಷ್ಟನ್ನು ಹಾರಲಿಕ್ಕೆ ಆಗಬೇಕು. ಆಗತ್ತೋ ಹೇಳಿದರೆ ಕುಪ್ಪಳಿಸಲಿಕ್ಕೂ ಆಗುವುದಿಲ್ಲ. ಎರಡೂ ಜೊತೆ ಪರಿಪೂರ್ಣವಾಗಿದ್ದಾಗ ಸ್ವಚ್ಛಂದವಾದ ವಿಹಾರ. ಅದರಂತೆ ನಮ್ಮ ಬದುಕಿನಲ್ಲಿ ಯಶಸ್ಸು ಬೇಕು ಅಂತಿದ್ರೆ ನಮ್ಮ ಪ್ರಯತ್ನ ಎಷ್ಟು ಮುಖ್ಯವೋ ಭಗವಂತ ಅನುಗ್ರಹವೂ ಅಷ್ಟೇ ಮುಖ್ಯ. ಭಗವಂತ ಅನುಗ್ರಹ ಎಷ್ಟು ಮುಖ್ಯವೋ ನಮ್ಮ ಪ್ರಯತ್ನವೂ ಅಷ್ಟೇ ಮುಖ್ಯ. ದೂರ ಆಗ್ತಾ ಇದ್ದಾರೆ. ಹಾಗಾಯಿತು ಅಂತಂದರೆ ನಾವು ಮಾಡುವ ಎಲ್ಲ ಪ್ರಕ್ರಿಯೆಗಳು ಕೂಡ ವ್ಯರ್ಥವಾಗ್ತವೆ. ಹಾಗಾಗದಂತೆ ಗುಡಿಯೊಳಗೆ ಮಾತ್ರ ದೇವರ ಪ್ರತಿಷ್ಠೆ ಅಲ್ಲ, ನಮ್ಮೆಲ್ಲ ಮಕ್ಕಳ ಹೃದಯಗಳು ಕೂಡ ದೇವಾಲಯಗಳಾಗಬೇಕು. ಎಲ್ಲ ಮಕ್ಕಳ ಹೃದಯಗಳಿಗೂ ಕೂಡ ಆ ದೇವರ ಪ್ರತಿಷ್ಠೆ ಆಗಬೇಕು. ಆ ರೀತಿಯಾಗಿ ಮಕ್ಕಳಿಗೆ ಉದಾತ್ತವಾದ ಸಂಸ್ಕೃತಿಯನ್ನು ನೀಡೋಣ. ಮೊನ್ನೆ ಬೆಳ್ತಂಗಡಿ ನಾಲ್ಕೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಇಡೀ ದೇವಸ್ಥಾನ ಪುನರ್ ನಿರ್ಮಾಣ ಆಗಿದೆ. ಆ ಊರಿನವರೆಲ್ಲ ಒಳ್ಳೆ ಕೆಲಸ ಮಾಡಿದರು. ಊರಿನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಸುಮಾರು 5 ವರ್ಷಕ್ಕೆ ಮೊದಲುಗೊಂಡು 18 ವರ್ಷ ತನಕ ಇರತಕ್ಕಂತಹ ಎಲ್ಲ ಮಕ್ಕಳನ್ನು ಜೊತೆ ಸೇರಿಸಿದರು. ಸುಮಾರು 300 ಮಂದಿಯನ್ನು ಸೇರಿಸಿ ದೇವಸ್ಥಾನದ ಪೂರ್ಣ ಜವಾಬ್ದಾರಿಯನ್ನು ಅವರಿಗೆ ನಿರ್ವಹಿಸಿಕೊಟ್ಟಿದ್ದಾರೆ. ಅವರವರಿಗೆ ಕೆಲವು ಜವಾಬ್ದಾರಿಗಳು. ವಾರಕ್ಕೊಮ್ಮೆ ಬರಬೇಕು, ಇಲ್ಲಿ ಇಂಥ ಕೆಲಸಗಳನ್ನು ಮಾಡಬೇಕಾದ ಅವರ ಜವಾಬ್ದಾರಿ. ಆ ಬೇಸಿಗೆಯ ರಜೆ ಇದೆ. ಆ ಹೊತ್ತಿಗೆ ಊರಿನ ಎಲ್ಲ ಮಕ್ಕಳನ್ನು ಕೂಡ ಒಟ್ಟು ಸೇರಿಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಕೂಡ ಈ ಕ್ಷೇತ್ರದ ಜವಾಬ್ದಾರಿ ನಿಮ್ಮದು ಅಂತ, ಇದು ನಮ್ಮ ಕ್ಷೇತ್ರ ಅಂತ ಅವರಿಗೆ ಅದರ ಮೇಲೆ ಅಭಿಮಾನ ಹುಟ್ಟಬೇಕು. ಹಾಗೆ ಮಾಡಿದೆವು ಅಂತಾದರೆ ನಮ್ಮ ಎಲ್ಲ ಕಾರ್ಯಗಳು ಸಾರ್ಥಕವಾಗ್ತವೆ. ಅಂತಹ ಕಾರ್ಯಗಳು ಈ ಕ್ಷೇತ್ರದಲ್ಲಿ ಕೂಡ ನಡೆಯುವಂತ ಅಂತರವಾಗಿ ಸಾಗಬೇಕು ಅಂದರೆ ಒಬ್ಬರಿಬ್ಬರಿಂದ ಆಗುವಂತಹದಲ್ಲ, ಅನೇಕ ಭಕ್ತರು ಒಟ್ಟು ಸೇರಿದಾಗ ಮಾತ್ರ ಸಾಧ್ಯ. ಅಂತಹ ರೀತಿಯಲ್ಲಿ ಎಲ್ಲರೂ ಕೂಡ ಸೇರಿದ್ದೇವೆ. ಎಲ್ಲರಿಗೂ ಕೂಡ ಆ ಮಹಾಲಿಂಗೇಶ್ವರನ, ಅದರಂತೆ ಗಂಗಾ ಭಾಗೀರಥಿ ದೇವಿಯ ಆ ಮುಖ್ಯ ಪ್ರಾಣದ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ಆರಾಧ್ಯ ಮೂರ್ತಿ ಆಗಿರತಕ್ಕಂತಹ ಉಡುಪಿ ಶ್ರೀಕೃಷ್ಣ ಯುದ್ಧ ಶ್ರೀರಾಮಚಂದ್ರನನ್ನು ಪ್ರಾರ್ಥಿಸ್ತಾ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸರ್ವದಾಂ, ಬದುಕಿನಲ್ಲಿ ಬರುವಂತಹ ಏನು ಆಪತ್ತುಗಳಿದ್ದರೂ ಕೂಡ ರಾಮದೇವರನ್ನೆಲ್ಲ ದೂರ ಮಾಡಿಬಿಟ್ಟು ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸರ್ವದಾಂ, ಎಲ್ಲ ಶಾಸ್ತ್ರದ ಸಂಪತ್ತನ್ನು ದಯಪಾಲಿಸ್ತಾನೆ. ಅಂತಹ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ರಾಮ ಅಂತ ನೆನೆಸಿ ಎಲ್ಲರಿಗೂ ಮತ್ತೊಂದು ವಿಶೇಷ ಪ್ರಾರ್ಥನೆ ಮಾಡ್ತಾ ಮಾತನಾಡ್ತಾ ಇದ್ದೇವೆ. ಎಲ್ಲರಿಗೂ ಉಳಿತಾಗಿ